ಮುಲ್ಕಿ ನಗರ ಪಂಚಾಯತ್ ವ್ಯಾಪ್ತಿಯ ಕಾರ್ನಾಡ್ ಹರಿಹರ ಕ್ಷೇತ್ರದ ಬಳಿ ಕಳೆದ ವರ್ಷದ ಹಿಂದೆ ನಡೆದ ಭೂತಗುಂಡಿ ಕೆರೆ ಕಾಮಗಾರಿ ಕಳಪೆಯಾಗಿದ್ದು, ಸೋಮವಾರ ರಾತ್ರಿ ಫೆಂಗಲ್ ಚಂಡಮಾರುತ ಪ್ರಭಾವದಿಂದ ಸುರಿದ ಭಾರೀ ಮಳೆಗೆ ಕೆರೆಯ ಒಂದು ಪಾರ್ಶ್ವ ಕುಸಿತಗೊಂಡಿದೆ. ಮೂಡಾವತಿಯಿಂದ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಂಡ ಭೂತಗುಂಡಿ ಕೆರೆ ಕಾಮಗಾರಿಯ ಒಂದು ಪಾರ್ಶ್ವ ಕುಸಿಯುತ್ತಿದ್ದಂತೆ ಸ್ಥಳೀಯರು ಆತಂಕ ಪಡುವಂತಾಗಿದೆ. ಕಳೆದ ವರ್ಷದ ಹಿಂದೆ ನಡೆದ ಕಾಮಗಾರಿ ಕುಸಿತ ಕಂಡ ಬಗ್ಗೆ ಸ್ಥಳೀಯರು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ಮೂಡಾ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮುಲ್ಕಿ ನಗರ ಪಂಚಾಯತ್ ಸದಸ್ಯ ಹರ್ಷರಾಜ್ ಶೆಟ್ಟಿ ಭೇಟಿ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮೂಡಾವತಿಯಿಂದ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲಾಗಿದ್ದು, ಭಾರೀ ಮಳೆಗೆ ಏಕಾಏಕಿ ಕೆರೆಯ ಒಂದು ಪಾರ್ಶ್ವ ಕುಸಿದು ಬಿದ್ದಿದೆ. ಈ ಬಗ್ಗೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರ ಹಾಗೂ ಮಂಗಳೂರಿನಿಂದ ಮೂಡಾ ಇಂಜಿನಿಯರ್ ಅಕ್ಬರ್ ಬಾಷಾ ಭೇಟಿ ನೀಡಿ ಪರಿಶೀಲಿಸಿದ್ದು, ಕಾಮಗಾರಿ ಸರಿಪಡಿಸುವ ಭರವಸೆ ನೀಡಿದ್ದಾರೆ ಎಂದರು. ನಮಗೆ ತಿಳಿದ ಕೂಡ ನಾವು ಮೂಡಾದ ಇಂಜಿನಿಯರ್ ಅವರಿಗೆ ನಾವು ತಿಳಿಸುತ್ತೇನೆ. ಮೂಡಾದ ಇಂಜಿನಿಯರ್ ಅಕ್ಬರ್ ಬಾಷಾ ಅವರು ಕೂಡಲೇ ಅದರ ಬಗ್ಗೆ ಸ್ಪಂದಿಸಿ ಸಂಬಂಧಪಟ್ಟ ಅದರ ಕಾಂಟ್ರಾಕ್ಟರ್ಗೆ ತಿಳಿಸ್ತಾರೆ. ಕಾಂಟ್ರಾಕ್ಟರ್ನವರು ಕೂಡ ಇವತ್ತು ಬಂದಿದ್ದಾರೆ. ನಿಹಾಲ್ರವರು ಮೂಡಬಿದ್ರಿನಿಂದ ಬಂದು ಸ್ಥಳ ವೀಕ್ಷಣೆ ಮಾಡಿ ಕೂಡಲೇ ಅವರ ವೆಚ್ಚದಲ್ಲಿ ಫ್ರೀಯಾಗಿ ಅದನ್ನು ನಾನು ಸರಿಪಡಿಸಿ ಕೊಡ್ತೇನೆ ಅಂತ, ದುರಸ್ತಿ ಮಾಡಿ ಕೊಡ್ತೇನೆ ಅಂತ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಹಾಗೆ ಮೂಡದ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರ ಕನ್ಸಲ್ಟಿಂಗ್